60 ವರ್ಷದ ನಂತರ ಅರ್ಹ ನಾಗರಿಕರ ಮನೆ ಬಾಗಿಲಿಗೆ ಪಿಂಚಣಿ ಯೋಜನೆ ಜಾರಿಗೊಳ್ಳಲಿದೆ ಎಂದು ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ವಿ ಸುನಿಲ್ ಕುಮಾರ್ ಹೇಳಿದರು. ಅವರು ಕಾರ್ಕಳದ ಮಂಜುನಾಥ್ ಪೈ ಸಭಾಂಗಣದಲ್ಲಿ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ಗ್ರಾಮಗಳಿಗೆ ಸಂಬಂಧಿಸಿ ಕಂದಾಯ, ಪೌತಿ, ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉಡುಪಿ ಜಿಲ್ಲೆಯ ಆ ಇಲಾಖೆಯಲ್ಲಿ ಇನ್ನಷ್ಟು ಸಮಸ್ಯೆಗಳು ಇದೆ ಎಂಬುದು ವಿಷಾದನೀಯ ಎಂದರು. ಇಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಕಂದಾಯ ಅದಾಲತ್ತು ಒಂದು ಒಳ್ಳೆಯ ಮಾರ್ಗಸೂಚಿ. ನಮಗೆ ಕಾರ್ಕಳದಲ್ಲಿ ಈ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ನಾಳೆ ಕಂದಾಯ ಸಚಿವರು ಉಡುಪಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ನಾಳೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಏನು ಅಂತಂದರೆ, ಪಿಂಚಣಿನವರು ತುಂಬ ಜನ ಬಂದಿರ್ಬೋದು. ಇಲ್ಲಿ ನಮಗೆ ಪಿಂಚಣಿ ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ ರಿಜೆಕ್ಟ್ ಆಗಿದೆ ಅಥವಾ 3 ತಿಂಗಳಿಂದ ಬಂದಿಲ್ಲ ಅಂತ ಮಾತುಗಳನ್ನು ಹೇಳ್ಬೋದು. ಕಳೆದ ಬಾರಿ ಮಾನ್ಯ ಕಂದಾಯ ಸಚಿವರು ಕಾರ್ಕಳ ಮತ್ತು ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ಅವ್ರು ಹೇಳಿದ್ದೇನು ಅಂತಂದರೆ, 60 ವರ್ಷ ಯಾರಿಗೆ ಆಗಿಬಿಡ್ತದೆ ಅವ್ರು ಬಂದು ಅರ್ಜಿಯನ್ನು ಕೊಡೋದು ಬೇಡ, ಆಟೋಮೆಟಿಕ್ 60 ವರ್ಷ ಆದ ನಂತರ ಅವರಿಗೆ ಪಿಂಚಣಿಯನ್ನು ಕೊಡೋ ರೀತಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಅದನ್ನು ತೆಗೆದುಕೊಂಡು ಅವ್ರಿಗೆ ಪಿಂಚಣಿಯನ್ನು ಕೊಡುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದರು. ಮನೆ ಮನೆಗೆ ಮೊಬೈಲ್ ರೀತಿಯಲ್ಲಿ ಪಿಂಚಣಿಗಳು ದೊರಕಬೇಕು, ಅರ್ಜಿಯನ್ನು ಯಾರು ಕೊಡಬಾರ್ದು ಅಂತ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮೊದಲೇ ಬಾರಿಗೆ ಈ ರೀತಿಯಾದಂಥ ಪ್ರಯೋಗವನ್ನು ಉಡುಪಿ ಜಿಲ್ಲೆಯಲ್ಲಿ ಮಾಡಿ ನಾಳೆ ಅದರ ಅಧಿಕೃತವಾದಂಥ ಚಾಲನೆಯನ್ನು ಕೊಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಬರ್ತಾ ಇದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆರ್ಟಿಸಿ ತಾಳೆ ಇಲ್ಲದಿರುವುದು 1200 ಪ್ರಕರಣ, ಪೌತಿ 25, ತಿದ್ದುಪಡಿ 112, ಪಿಂಚಣಿ 150 ಪ್ರಕರಣಗಳಿವೆ ಎಂದು ಮಾಹಿತಿಯನ್ನ ನೀಡಿದರು. ಈ ಥರ ಕಂದಾಯ ಅದಾಲತ್ಗಳನ್ನು ಈಗಾಗಲೇ ಉಡುಪಿಯಲ್ಲಿ ಮಾಡಿದ್ದು. ಉಡುಪಿಗೆ ಸಂಬಂಧಪಟ್ಟಂಗೆ ಉಡುಪಿ, ಬ್ರಹ್ಮಾವರ ಮತ್ತು ಕಾಪು ಈ 3 ತಾಲೂಕಿಗೆ ಸಂಬಂಧಪಟ್ಟಂತಹ ಒಂದು ಕಂದಾಯ ಅದಾಲತನ್ನು ಉಡುಪಿಯಲ್ಲಿ ಮಾಡಿದ್ದೀವಿ. ಇವತ್ತು 2 ತಾಲೂಕುಗಳಿಗೆ ಸಂಬಂಧಪಟ್ಟಂಥದ್ದನ್ನ ಇವತ್ತು ಮಾಡ್ತಾಯಿದ್ದೀವಿ. ಮುಂದಿನ ವಾರದಲ್ಲಿ ನಾವು ಕುಂದಾಪುರ ಮತ್ತು ಬೈಂದೂರು ತಾಲೂಕಿಗೆ ಸಂಬಂಧಪಟ್ಟಂಥ ಕಂದಾಯ ಅದಾಲತನ್ನು ಮಾಡ್ತಾಯಿದ್ದೀವಿ. ಹೀಗೆ ಒಂದೊಂದು ಅದಾಲತ್ನಲ್ಲೂ ಸಹ ಸುಮಾರು 1500 ಜನರದ್ದು ಸಮಸ್ಯೆ ಬಗೆಹರಿತದೆ ಅನ್ನೋದಾದರೆ ಹೆಚ್ಚಿನ ಅದಾಲತ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಸಾರ್ವಜನಿಕರ ಸಮಸ್ಯೆ ಬಗೆಹರಿಬೇಕು, ಅದು ನಮ್ಮ ಉದ್ದೇಶ ಆಗಿದೆ. ಈ ಸಂದರ್ಭ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಸಭೆಗೆ ಮಾಹಿತಿಯನ್ನ ನೀಡಿದರು. ಕುಂದಾಪುರ ಸಹಾಯಕ ಕಮಿಷನರ್ ಕೆ ರಾಜು, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಸೌಭಾಗ್ಯ ಮಡಿವಾಳ, ಉಪಾಧ್ಯಕ್ಷ ಹರೀಶ್ ಶಾಮೀನ್, ತಾಲೂಕು ಪಂಚಾಯತ್ ನಿಕಟ ಪೂರ್ವಾಧ್ಯಕ್ಷೆ ಮಾಲಿನಿ ಜೆ ಶೆಟ್ಟಿ, ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳಾದ 20 ಉದಯ ಸ್ಕೋಡ್ಯಾನ್, ಸುಮಿತ್ ಶೆಟ್ಟಿ, ರೇಷ್ಮಾ ಶೆಟ್ಟಿ, ದಿವ್ಯಶ್ರೀ ಅಮೀನ್, ಜ್ಯೋತಿ ಪೂಜಾರಿ, ಹೆಬ್ರಿ ತಹಶೀಲ್ದಾರ್ ಮಹೇಶ್ ಚಂದ್ರ ಮೊದಲಾದವರು ಉಪಸ್ಥಿತರಿದ್ದರು.